नीलकण्ठनमोऽस्तुते ध्यायेत् गदा अभयकरं स्मृताञ्जलिं प्राणं यते धर्मोन्नतकर्मशक्तिं ध्यायेत् नृसिंहमरुत्तरविष्णेश्वरं जानप्रसक्तकरैर्मदापराभ्यां चक्रं दरञ्जलं प्रेया समेतं दिग्मां स्फोट्यधिकदेशमशक्तिं श्यामं ब्रवीत्वविद्युक्तं ज्ञानं शरञ्जलं प्रेया समेतं स्वात्मानुरूपमिदं हनुमन्मुखेषु संदर्शयन्तमजिदं स्मरतोरुकीर्तिः ओम ದೇವರ ಪ್ರಾರ್ಥನೆ ಮಾಡೋಣ. ಸೀತಾರಾಮಾಂಜನೇಯ ಭಾರತೀಯ ಮಂದಿರ ಹಲವಾರು ದಶಕದಿಂದ ಆರಾಧನೆ ಮಾಡುತ್ತಿದೆ. ಆ ಉದ್ದೇಶದ ಪುನರ್ಪ್ರತಿಷ್ಠಾಪನೆ ಸಂಕಲ್ಪಟ್ಟು ನಮ್ಮ ದೇವರಿನ ಬಾಲಾಲಯ ಪ್ರತಿಷ್ಠಾಪನೆ ಮಾಡುತ್ತೆ. ನವೀಕರಣ ಮಾತು ಕೋಡೆ ಪುನರ್ಪ್ರತಿಷ್ಠಾಪನೆ ಇನ್ನು ಮಾಡುವ ಉದ್ದೇಶವಾದ ಕೋಡೆ ಮತ್ತು ಪಂಚವ್ಯ ಸೃಷ್ಟಿಯನ್ನು ಮತ್ತೊಂದು ಸಪ್ತಶುದ್ಧಿ ಬಣ್ಣ ಕನ್ನಡ ಆಹಾರ ಗೋಪೂಜಾ ಸಹಿತವಾದ ಸಪ್ತಶುದ್ಧಿಯನ್ನು ಮತ್ತೊಂದು ದರ್ಬಾರವನ್ನು ಮುರುಂಡೆಗೆ ರಾಕ್ಷೋಪನ ಮಂತ್ರ ಭಗವಂತ ಐದು ಮಾತಾ ಪ್ರಸಾದ ಶುದ್ಧಿಗೋಸ್ಕರ ಪ್ರಸಾದಕ್ಕೆ ನಮ್ಮ ಭೂಶುದ್ಧಿ ಕಟ್ಟಿದೆ ಬಾಕಿ 10 ಬಗ್ಗೆ ಶುದ್ಧಿಯನ್ನು ಮಾಡಿಕೊಟ್ಟು ಆ ಭೂ ಪರಿಗ್ರಹಕ್ಕೋಸ್ಕರ ಭೂ ಸಂಬಂಧವನ್ನು ದರ್ಶಿತನ ಗುರುವರ ಹೋಮ ನಿರ್ವಿಘ್ನತೆಗೋಸ್ಕರ ಗಣಪತಿ ಹೋಮನು ಈ ರೀತಿ ದೇವರನ್ನು ವಿಧಾಯಿಸಿ ವಿಧಾನ ಪ್ರತಿಷ್ಠಾಪನೆ ಮಾಡ್ತಾನೆ ಹೆಚ್ಚುತ್ತಾನಲ್ಲ ದೋಷೋಣ ಮಾತ್ರ ಪರಿಹಾರಕ ಬಹುಮಾನ ಪ್ರಾಜಿತ ಬಹುಮಾನ ಮಾತ್ರ ಮತ್ತೊಂದು ಆ ನೂತನವಾದ ಗುಣದ ಲಕ್ಷ್ಮಣನ ಬಿಂಬಾಗಲಿ ಅಂತಾನೆ ಕೋಡೆ ಚೈತನ್ಯವನ್ನು ವರ್ಗಾವಣೆ ಆವಾಹನೆ ಮಾಡುತ್ತೆ. ಆ ಸಿದ್ದರಾಮನ ದೇವರಿಗೆ ಅನುಜ್ಞೆ ಮಾತು ಸಾನ್ನಿಧ್ಯ ಸಂಕೋಚ ಆಗಿಕೊಂಡು ಹೆಣ್ಣು ಪುನಃ ಉದ್ದೀಪನ ಮಾರ್ಗಗೋಸ್ಕರ ಕೋಡೆ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ಮಂತ್ರವನ್ನು ಧಾನ್ಯಾದಿಗಳ ಸಂಬಂಧಿಸಿದ್ದು ಕೈಯಲ್ಲಿ ಕೊಟ್ಟಿದ್ದು ರಾಕ್ಷೋಪನಾಮ ವಾಸ್ತು ಪೂಜೆ ದಿಕ್ಪಾಲಕವಲ್ಲಿ ದುರ್ಗಾ ಪೂಜೆ ಮತ್ತೊಂದು ಇಂಥ ಬಂದು ಬಹು ದೇವರ ಪ್ರತಿಷ್ಠಾಪನೆ ಮಾಡುತ್ತಿದ್ದ ಸಾನ್ನಿಧ್ಯ ವೃದ್ಧಿಗೋಸ್ಕರ ಕಲಶ ಪೂಜೆಯನ್ನು ಮತ್ತೊಂದು ಪಂಚದೇವರ ಶುದ್ಧಿಯನ್ನು ಮತ್ತೊಂದು ಗಣಪತಿ ಹೋಮನ ಮತ್ತೊಂದು ಹೆಣ್ಮಗಳ 44 ನಿಮಿಷದ ಶುಭ ಮುಹೂರ್ತ ನಮ್ಮ ಸೀತಾರಾಮಾಂಜನೇಯ ಭಾರತೀಯ ಆ ಲಕ್ಷ್ಮಣ ಸಹಿತವಾದ ಪ್ರತಿಷ್ಠಾಪನೆ ಮಾಡುವ ರೀತಿ ಈ ಭೂ ಸಂಬಂಧವಾದ ಒಂದು ದೇವಿನ ಒಂದು ಸಾನ್ನಿಧ್ಯ ರೋಜಿಕನ್ನು ಉತ್ತರ ಭಾಗಗಳು ನಮ್ಮ ದಕ್ಷಿಣ ಭಾಗಗಳು ಆಗ ಆಯಾ ಪ್ರಕಾರದ ಕಟ್ಟಕಟ್ಟಗಳು ಪದ್ಮಶ್ರೀ ಆ ದೇವಿ ಸಾನ್ನಿಧ್ಯ ಪ್ರತಿಷ್ಠಾಪನೆ ಮಾಡುವ ಕಲಶಾಭಿಷೇಕ ಈ ರೀತಿ ಸ್ವಲ್ಪ ಸೀತಾರಾಮಾಂಜನೇಯ ಭಾರತೀಯರಿಗೆ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ಮಹಾಪೂಜೆ ಮಾಡುವ ಅನ್ನದಾನ ಮಾಡುವ ನಮ್ಮಲ್ಲಿ ಮಾತ್ರ ಸತ್ಕಾರ ಮಾಡ್ತಾವರ ಕೋಡೆ ತಿನ್ನೂಟ ಮಂದಿ ಸತ್ಕಾರ ಮಾಡ್ತಾವರ ಜ್ಞಾತ ಅಜ್ಞಾತವಾದ ರೋಗದೋಷ ಇದ್ದಿಂದ ಅವನು ಕೂಡ ದೇವರನ್ನು ಗುರುಬಟ್ಟು ಆ ದೇವರನ್ನು ಆ ನೂತನವಾದ ಪಾಣಿಪೀಠದ ಆ ಪೂರ್ವ ಬಿಂಬಟ್ ಸುಪ್ರತಿಷ್ಠೆಯಾದ ಮಾತೆಯ ಕ್ಷೇತ್ರ ಸಂಬಂಧವನ್ನು ಕ್ಷೇತ್ರೇಶ ವರ್ಗ ಅರ್ಚಕ ವೈಚಾರಿಕ ವರ್ಗ ಭೂತ ವರಭೂತ ಮಹಾ ಭಕ್ತಾದಿ ವರ್ಗಕ್ಕೂ ಪ್ರತ್ಯಕ್ಷವಾದ ಪರೋಕ್ಷವಾದ ಮಾತೆಗಳ ಮಾತು ಸಹಕಾರ ಕೊಟ್ಟು ನನಗೆ ಮಾತನ್ನು ಮಾಡಿಕೊಂಡು ದೇವತಾ ಸಂಧ್ಯಾನ ಪ್ರಾರ್ಥನೆಯನ್ನು ಪ್ರತಿಪಾದನೆ ಮಾಡೋಣ. मंगलम भगवान विष्णु मंगलम मधुसूदन मंगलम देवकी पुत्रो मंगलम गरुड़ध्वजा नमः सूर्याय सोमाय मंगलाय बुधाय च गुरु शुक्र शनिभ्यश्च केतवे नमः सर्वेभ्यो देवेभ्यो नमः इष्ट देवताभ्यो नमः कुल देवताभ्यो नमः ग्राम देवताभ्यो नमः ग्रामादि देवताभ्यो नमः सर्वेभ्यो देवेभ्यो नमः प्रार्थनां समर्पयामि लड़कों से हरियाणा लड़कों नमो ब्रह्मण्यदेवाय ओ ब्राह्मण हिताय जगत हिताय कृष्णाय गोविंदाय नमो नमः അതിനകത്ത് മധ്യ പിടുത്തുന്നില്ല നട പിടുത്തുന്നില്ലേ ताम्बूलं श्रीकरं भद्रं ब्रह्मा विष्णु शिवार्पितं तस्मात् तस्य प्रदानदशादिप्रेष्टमे फलं मनोरमलं पुत्रमनुग्राभिवन्दनं तस्मात् फलदायिकाशान्तिप्रेष्टमे हिरण्यगर्भगर्भस्थं हिरण्यगर्भगर्भस्थो अनन्तपुण्यप्रदशान्तिप्रेष्टमे सीतारामांजनेय भाग्य लक्ष्मण प्रतिष्ठापना देवी प्रतिष्ठापना दक्षिणा सुभद्रा सुख्यात रतांशं वरदामहेत दक्षिणां प्रतिपादयामि. देवता प्रतिष्ठापन कालः सुलग्नता फलसिद्धिरस्तु इति भवन्तः अनुगृह्णन्तु.
ಶ್ರೀ ಕ್ಷೇತ್ರ ಶ್ರೀರಾಮ ಮಾಣಿಯ ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿ, ಆಡಳಿತ ಮುಖ್ಯಸ್ಥರು ಶ್ರೀ ನಾಗಬ್ರಹ್ಮ ಹಾದಿ ಬೈರೇಶ್ವರ ಕೋಟಿಸಂತೆಯವರು, ಅದೇ ರೀತಿಯಾಗಿ ಮುಖ್ಯ ಅಧಿಕಾರಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಪ್ರಭಾಕರ್ ಅಧ್ಯಕ್ಷರು ವಿವೇಕಾನಂದ ವಚನ ತಂಡದೊಂದಿಗೆ ನೀಡ್ತಾ ಇದ್ದೇವೆ. ಘಟನೆ ಎಲ್ಲರಿಗೆ ವಿಘಟನೆ ಇರುವುದಿಲ್ಲ. ಆ ಮೂಲಕವಾಗಿ ಲೋಕದ ಸಮಸ್ತರು ಸುಖವಾಗಿರಬೇಕು. ಲೋಕ ಸಮಸ್ತ ಸೀರೋಗುವಂತು ಸಂತತಿಗಳು ಮತ್ತೊಮ್ಮೆ ಪ್ರತಿಷ್ಠಾಪನೆಯಾಗಬೇಕಾಗಿದೆ. ಈ ಒಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ವ್ಯವಸ್ಥೆಯಾಗಿ ಸಂಪನ್ನವಾದ ಈ ಒಂದು ಸೀತಾರಾಮನ ಸುದ್ದಿಯ ಭಾರತೀಯ ಮಂದಿರ ಬೆಂಗಳೂರು ಇಲ್ಲಿಗೆ ನಮ್ಮ ಸ್ವಾಮೀಜಿಯವರ ಜೊತೆಗೆ ಇಲ್ಲಿನ ಮುಖ್ಯ ಅಧ್ಯಾಪಕರು ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ತಮಗೆ ಇಲ್ಲಿ ಕ್ಷಣಗಳಲ್ಲಿ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭವಾಗುತ್ತಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಿದ್ದಾರೆ ಶ್ರೀರಾಮ ಮಾಡಿದ. ಅದೇ ರೀತಿಯಾಗಿ ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿ, ಆಡಳಿತ ಮುಖ್ಯಸ್ಥರು ಶ್ರೀ ನಾಗಬ್ರಹ್ಮ ವಾದಿವೇದಗಳ ಕೋಟಿಚೆರೆ ಎಣ್ಣೂರು. ಅದೇ ರೀತಿಯಾಗಿ ನಮ್ಮೊಂದಿಗೆ ಮುಖ್ಯ ಅಭ್ಯಾಗತರಾಗಿ ಉಪಸ್ಥಿತರಿದ್ದಾರೆ ಶ್ರೀ ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಡಾಕ್ಟರ್ ಮೋಹನ್ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಮೂಡಬಿದ್ರಿ, ಶ್ರೀ ಡಾಕ್ಟರ್ ಪ್ರಭಾಕರ್ ಭಟ್ ಕನ್ನಡಕ, ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಡಾಕ್ಟರ್ ಮೋಹನ್ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಮೂಡಬಿದ್ರಿ, ಹಾಗೆ ದೇವೇಂದ್ರ ಹೆಗ್ಡೆ ಸದಸ್ಯರು ಧಾರ್ಮಿಕ ಪರಿಷತ್ ದಕ್ಷಿಣ ಕನ್ನಡ. ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಿದ್ಯಾರ್ಥಿನಿಯರಾದಂತಹ ರಕ್ಷಾ, ದೇವಿಕಾ, ಅಸ್ಮಿ ತಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಾದಂತಹ ರಕ್ಷಾ, ದೇವಿಕಾ, ಅಸ್ಮಿ. ಗೌರಿ ನಂದನ ಗಜಾನನ, ಗೌರಿ ನಂದನ ಗಜಾನನ, ಜನ ಪಾರ್ವತಿ ನಂದನ ಶುಭಾನನ, ಪಾರ್ವತಿ ನಂದನ ಶುಭಾನನ, ಪಾಹಿ ಪ್ರಭುಮ ಪಾಹಿ ಪ್ರಸನ್ನ, ಪಾಹಿ ಪ್ರಭುಮ ಪಾಹಿ ಪ್ರಸನ್ನ, ಗಿರಿಜಾನಂದನ ನಿರಂಜನ, ಜಯ ಗಿರಿಜಾನಂದನ ನಿರಂಜನ, ಗೌರಿ ನಂದನ ಗಜಾನನ. ಗಿರೀಶ ಪಿತರೌಂಚ ಯಸ್ಯ ಸ್ಕಂದೋನುಜ ಯಸ್ಯ ಮುಖಂ ಪ್ರಸನ್ನಂ ಯಮೇಕದಂತಂ ಬಹುಪ್ರದಂತಂ ವದಂತಿ ಸರ್ವೇ ಗಣಪಂ ನತೋಸ್ಮಿ ಎಂಬ ಮೂಲಕವಾಗಿ ವಿಘ್ನ ವಿನಾಶಕರನ್ನ ಪ್ರಾರ್ಥಿಸಿದ್ದೀರಿ. ವಂದನೆಗಳು. ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವಂತಹ PGSN ಪ್ರಸಾದ್ ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆಗತೆ ಸ್ವಾಗತಂ ಕುರಿಯಾತ್, ಅತಿಥಿ ದೇವೋ ಭವ ಎಂತೇವೆ. ಹಾಗಾಗಿ ಆಗಮಿಸಿದಂತಹ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ಪ್ರದೀಪ್ ಎಣ್ಮೂರು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸೀತಾರಾಮ ಆಂಜನೇಯ ಲಕ್ಷ್ಮಣ ಸಹಿತ ಭಾರತೀ ದೇವಿಯ ಪುನರ್ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿದ್ದೇವೆ. ಎದ್ದು ನಿಲ್ಲಬೇಕಾದ್ರೆ ಅದು ಶ್ರೀ ಗುರುದೇವ ದತ್ತಾಂಜನೇಯ ಸ್ವಾಮಿಯ ಒಡಿಯೂರು ಸ್ವಾಮಿಗಳ ಆಶೀರ್ವಾದದಿಂದ
ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ದತ್ತ ಸಂಸ್ಥಾನಂ, ಶ್ರೀ ದತ್ತಾಂಜನೇಯ ಕ್ಷೇತ್ರ ದಕ್ಷಿಣ ಗಾಣಕಪುರ ಒಡೆಯವರು ಇವರಿಗೆ ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ, ಅದೇ ರೀತಿ ಒಂದು ಭಜನಾ ಮಂದಿರದ ಪರವಾಗಿ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಸಮಿತಿಯ ಸದಸ್ಯರೆಲ್ಲರೂ ಸೇರಿ ಫಲ ತಾಂಬೂಲವನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತಹ ಸಂಕೇತದೊಂದಿಗೆ ಗುರುವಿಗೆ ಗೌರವವನ್ನು ನೀಡುವಂತಹ ಸಂಕೇತವಾಗಿ ಫಲ ಪುಷ್ಪವನ್ನು ನೀಡಿ ಗೌರವಿಸಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಒಂದು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹೌದು. ಅದೇ ರೀತಿ ಶ್ರೀ ನಾಗಬ್ರಹ್ಮ ಆದಿ ಬೈದರಿಕಲ ಕೋಟಿ ಚೆನ್ನಯ ಗರಡಿ ಎನ್ಮೂರು ಇದರ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೀತ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್. ಇವರಿಗೆ ಮಾಯಲಪ್ಪ ಗೌಡ ಇವರು ತಾಂಬೂಲವನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ತಾಂಬೂಲದೊಂದಿಗೆ ಶಾಲನ್ನ ಹೊದಿಸುವುದರ ಮೂಲಕವಾಗಿ ತಮ್ಮನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಂಡಿರುವ ಅಭ್ಯಾಗತರು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು. ಸರ್, ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಇವರನ್ನ ವಸಂತ ನಡುಬೈಲು ಇವರು ತಾಂಬೂಲವನ್ನ ನೀಡಿ ಶಾಲನ್ನ ಹೊದಿಸುವುದರ ಮೂಲಕವಾಗಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಸಂತ ನಡುಬೈಲು. ಪ್ರಕಾಶ್ ರೈ ಇವರು ಇಲ್ಲಿಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತೇವೆ. ಮೈಕ್ ಪಾಯಿಂಟ್ ಬಳಿ ಪ್ರಕಾಶ್ ರೈ. ರಮೇಶ್ ಅಡ್ಪಂಗಾಯ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ ಪರಮ ಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ ಮೋಹನದಾಸ್ ಸ್ವಾಮೀಜಿ ಕ್ಷೇತ್ರ ಶ್ರೀಧಾಮ ಮಾಣಿಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಈಗಾಗಲೇ ಕಾಣಿಯರು ತಲುಪಿದ್ದೇವೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಓರ್ವರಾಗಿರುವಂತಹ ಶ್ರೀತ ಚಿಕ್ಕರಾಜೇಂದ್ರ ಶೆಟ್ಟಿ, ಬಡಿಲಗುತ್ತು ಉದ್ಯಮಿಗಳು, ಬೆಂಗಳೂರು. ಸರ್, ತಮಗೂ ಕೂಡ ಎಲ್ಲರ ಪರವಾಗಿ ಕ್ಷೇತ್ರದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಅವರ ಅನುಪಸ್ಥಿತಿಯಲ್ಲಿ ಅವರ ಶ್ರೀಮತಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮೇಡಮ್ ಮಂಜುಳಾ ಆರ್ ಶೆಟ್ಟಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದೆ ಮೇಡಮ್. ಅದೇ ರೀತಿ ಮತ್ತೋರ್ವ ಅತಿಥಿಗಳಲ್ಲಿ ಓರ್ವರಾಗಿರುವ ಶ್ರೀ ಪ್ರವೀಣ್ ಕುಮಾರ್, ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಒಂದು. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇವರಿಗೆ ಪ್ರಕಾಶ್ ರೈ ಇವರು ತಾಂಬೂಲ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಸಂಜೆಯ ಸಮಾರೋಪದಲ್ಲಿ ನಮ್ಮೊಟ್ಟಿಗೆ ಸೇರಬೇಕಿತ್ತು, ಆದರೆ ತುರ್ತು ಕಾರ್ಯಕ್ರಮದ ನಿಮಿತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಶ್ರೀತ ದೇವೇಂದ್ರ ಹೆಗಡೆ, ಸದಸ್ಯರು ಧಾರ್ಮಿಕ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ. ಸರ್, ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಕ್ಷೇತ್ರದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪ್ರಫುಲ್ಲ ಚಂದ್ರ ರೈ ಇವರು ವೀಳ್ಯ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರ್, ಇವರಿಗೆ ಸುದಿನ್ ಇವರು ತಾಂಬೂಲ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಸೇರಿರುವಂತಹ ಎಲ್ಲ
ಭಕ್ತಾಭಿಮಾನಿಗಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅತಿಥಿ ಗಣ್ಯರು ಕೂಡ ನಮ್ಮೊಂದಿಗಿದ್ದೀರಾ, ಅವರನ್ನೆಲ್ಲರನ್ನು ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಛಾಯಾಗ್ರಾಹಕರು, ಮಾಧ್ಯಮ ಮಿತ್ರದವರು ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಸರ್ವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ತಮಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇದೀಗ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ರಘುನಾಥ ರೈ ಕಟ್ಟೆಬೀಡು, ಅಧ್ಯಕ್ಷರು ಶ್ರೀ ಸೀತಾರಾಮಾಂಜನೇಯ ಸೇವಾ ಪ್ರತಿಷ್ಠಾನ ರಿಜಿಸ್ಟ್ರಿ. ಜೈ ಶ್ರೀರಾಮ್. ಶ್ರೀ ಸೀತಾರಾಮಾಂಜನೇಯ ಭಾರತಿ ಮಂದಿರ 2 ಇದರ ಪುನಃ ಪ್ರತಿಷ್ಠೆ ಮತ್ತು ಕಲಶೋತ್ಸವದ ಸಮಾರಂಭದ ವೇದಿಕೆ ಮೇಲಿರುವ ಪೂಜ್ಯ ಸ್ವಾಮೀಜಿಗಳ ಚರಣಾರವಿಂದರುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳು, 3 ವಿಷಯ ಒಟ್ಟಿಗೆ ಸೇರಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು, ನಮ್ಮ ಜಿಲ್ಲೆಯನ್ನು ಒಂದು ಕೇಂದ್ರವಾಗಿ ಇಟ್ಟುಕೊಂಡು ಇಲ್ಲಿ ನಡೀತಾ ಇರುವಂಥ ಅನ್ಯಾಯ, ಅತ್ಯಾಚಾರ, ಅದರ ವಿರುದ್ಧ ಹೋರಾಟ ಮಾಡಿದಂಥ ಕೋಟಿ ಚೆನ್ನಯರ ಮೂಲ ಗರಡಿ ಸ್ಥಾನ. ಇದಾದ ಮೇಲೆ ಒಂದು 250-260 ಗರಡಿಗಳು ಬೇರೆ ಬೇರೆ ಕಡೆಯಲ್ಲಿದೆ ಅಂತ ಕೇಳಿದೆ ನಾನು. ಅಂದರೆ ಅನ್ಯಾಯ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಒಂದು ಕ್ಷೇತ್ರ ಇದೆ ಹೆಣ್ಮೂರು. ಎರಡನೇದ್ದು 1888ರ ಸುಮಾರಿಗೆ ದೇಶದಾದ್ಯಂತ ಅಯೋಧ್ಯೆಯಲ್ಲಿರುವಂಥ ರಾಮ ಜನ್ಮಭೂಮಿಯಲ್ಲಿ ಮತ್ತೆ ನಮ್ಮ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ರಾಮಜಾನಕಿ ರಥಯಾತ್ರೆ ಬಂದಿತ್ತು. ಅದು ಬಂದು ಒಂದು ಸ್ವಲ್ಪ ಸಮಯ ಬೇರೆ ಕಡೆಯಲ್ಲಿ ಆ ಮೂರ್ತಿಗಳ ಪ್ರತಿಷ್ಠಾಪನೆ ಆಗಿತ್ತು. ಆಮೇಲೆ 1994ರಲ್ಲಿ ಅದರ ಪ್ರತಿಷ್ಠೆನೂ ಇಲ್ಲಿ ಆಯಿತು. ಅಂದರೆ ಮತ್ತೆ ಧರ್ಮ ಸಾಮ್ರಾಜ್ಯ ನಿರ್ಮಾಣ ಮಾಡುವಂಥ ಒಂದು ಕಾರ್ಯ. 3ನೇದು ಇದಕ್ಕೆ ಸರಿಯಾಗಿ ಜೋಡಿಕೊಂಡಿರೋದು ಪೂಜ್ಯ ಶ್ರೀಗಳ ಷಷ್ಠಾಬ್ದಿ ಸಮಾರಂಭ. ಕಳೆದ ಅನೇಕ ದಶಕಗಳಿಂದ ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯವರಿಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ನಾವು ಹೇಗಿರಬೇಕು ಸಮಾಜ ಅಂತ ತಿಳಿಸಿಕೊಡ್ತಾ, ಅದಕ್ಕೆ ಬೇಕಾದಂಥ ಮೂಲ ಶಕ್ತಿ ಎಲ್ಲಿ ಕನ್ಯಾದ ಹತ್ತಿರ ಇರುವಂಥ ಒಡಿಯೂರಿನಲ್ಲಿ ಅದನ್ನು ಬೆಳೆಸ್ತಾ ಬಂದಂಥವರು. ಹಾಗೆ ರಾಮನ ಶಿಷ್ಯ ಹನುಮಂತನ ಭಕ್ತರು ಹೋದವರು. ಒಟ್ಟಾರೆ ಈ 2-3 ಸಂಗತಿಗಳು ಕೂಡ ನಮಗೆ ತೋರಿಸಿಕೊಡ್ತಾ ಇರೋದೇನು ಅಂತ ಕೇಳಿದರೆ, ಈ ದೇಶದಲ್ಲಿ ಮತ್ತೆ ಧರ್ಮದ ಪ್ರತಿಷ್ಠಾಪನೆ ಆಗಬೇಕು ಅಂತ. ನಮ್ಮ ಸ್ವಾತಂತ್ರ್ಯದ ಹೋರಾಟ ನಡೆದಿರುವಂಥದ್ದು ಕೂಡ ಬರೀ ಅಧಿಕಾರದ ಹಸ್ತಾಂತರಕ್ಕೋಸ್ಕರ ಅಲ್ಲ. ಬಿಳಿಯ ಜನ ಇದ್ದಾರೆ, ಕರಿ ಜನರಿಗೆ ಅಧಿಕಾರ ಕೊಡಬೇಕು ಅಂತ 1000 ವರ್ಷದಲ್ಲಿ ಹೋರಾಟ ನಡೆಯಿತು. ಅದು ಅಷ್ಟಕ್ಕೆ ಸೀಮಿತವಾಗಿರಲೇ ಇಲ್ಲ. ಪ್ರತಿಯೊಬ್ಬ ದೇಶಭಕ್ತನ, ಹೋರಾಟಗಾರನ ಮನಸ್ಸಿನಲ್ಲಿದ್ದಂಥ ಭಾವನೆ, ನೀವು ಈ ದೇಶದಿಂದ ಹೋಗಬೇಕು, ಯಾಕಂದರೆ ನಮ್ಮ ಧರ್ಮದ ಕಾರ್ಯಗಳಿಗೆ, ಸಾಂಸ್ಕೃತಿಕ ಚಿಂತನೆಗಳಿಗೆ, ಜೀವನ ಮೌಲ್ಯಗಳನ್ನು ತರುವಂಥ ದೃಷ್ಟಿಯಿಂದ ನೀವು ಅಡ್ಡಿಯಾಗ್ತಾ ಇದ್ದೀರಾ, ಅದಕ್ಕೆ ನೀವು ಈ ದೇಶವನ್ನು ಬಿಟ್ಟು ತೊಲಗಬೇಕು ಅಂತ ಹೇಳುವಂಥ ಹೋರಾಟ ನಡೆದಿತ್ತು. ನಮ್ಮ ಹೋರಾಟಗಾರರು ಕೂಡ ಅದನ್ನೇ ಹೇಳ್ತಾ ಇದ್ದರು ಪ್ರತಿ ಹಂತದಲ್ಲಿ ಕೂಡ. ನೀವು ಬನ್ನಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಮುಂದಿನ ಕೆಲವೇ ದಿನಗಳಲ್ಲಿ ಇಲ್ಲಿ ಒಂದು ಧರ್ಮ ಸಾಮ್ರಾಜ್ಯ ನಿರ್ಮಾಣ ಆಗ್ತದೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ರೀತಿಯ ರಾಜ್ಯ ಇರಬೇಕು ಅಂತ ಕೇಳಿದರೆ, ಇವತ್ತಿರುವಂಥ ಪ್ರಜಾಪ್ರಭುತ್ವ, ಸಮಾಜವಾದ, ಜಾತ್ಯತೀತವಾದದ ಚಿಂತನೆಯನ್ನು ಅವರು ಹೇಳಲಿಲ್ಲ. ಅದರ ಬದಲು ಇದೆಲ್ಲದಕ್ಕೂ ಪೂರಕವಾಗಿರುವಂಥ, ಇದೆಲ್ಲವನ್ನು ಕಳೆದ 1000 ವರ್ಷಗಳಿಂದ ಈ ದೇಶ ನಡೆಸ್ಕೊಂಡು ಬಂದಿರುವಂಥ ರಾಮರಾಜ್ಯದ ಕಲ್ಪನೆಯನ್ನು ಅವರು ಕೊಟ್ಟರು. ರಾಮರಾಜ್ಯದ ಕಲ್ಪನೆ ಇರುವಂಥದ್ದೇ ಸರ್ವಸಾಮಾನ್ಯರ ಏಳಿಗೆಗೋಸ್ಕರ, ಅವರ ಬದುಕು ಚೆನ್ನಾಗಿರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅಂಥ ಒಂದು ಸರ್ವಶ್ರೇಷ್ಠವಾದಂಥ ದೇಶವನ್ನು ಕಟ್ಟಬೇಕು ಅಂತ ಹೇಳುವಂಥ ಮಹತ್ತರ ಚಿಂತನೆಯಿಂದ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಶಿಲಾನ್ಯಾಸ ಕೂಡ ಆಗಿದೆ. ಅನೇಕ ಶತಮಾನಗಳಿಂದ ಹತ್ತಿರ 500 ವರ್ಷ, 491 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ದೊಡ್ಡ ಹೋರಾಟ ನಡೆಯಿತು.
ಸುಮಾರು 4 ಲಕ್ಷ ಜನ ಹಿಂದೂಗಳ ಬಲಿದಾನ ಇತ್ತು. ಅದು ರಾಮನ ಜನ್ಮಭೂಮಿ, ಅದಕ್ಕೋಸ್ಕರ ನೀವು ಅದನ್ನು ಬಿಟ್ಕೊಡ್ಬೇಕು ಅಂತ. ಅದರದ್ದು ಆಗಲಿಲ್ಲ. ಆದರೆ 1992ರಲ್ಲಿ 2 ಆಗಸ್ಟ್ ಡಿಸೆಂಬರ್ 6ನೇ ತಾರೀಕಿಗೆ 2 ಅಭೂತಪೂರ್ವವಾದಂಥ ಘಟನೆಗಳು ನಡೆಯಿತು. ಒಂದು, ನಮ್ಮ ದೇವಸ್ಥಾನವನ್ನು ನಾಶ ಮಾಡಿ ಬಾಬರ ಮತ್ತು ಅವನ ಸೈನ್ಯಾಧಿಕಾರಿ ಮೀರ್ ಬಾಕಿ ನಾಶ ಮಾಡಿ ಅಲ್ಲಿ ಒಂದು 3 ಗುಂಬಜಗಳಿದ್ದಂಥ ಕಟ್ಟಡವನ್ನು ಕಟ್ಟಿದಾನು. ಅದು ನಮಗೆ ಒಂದು ಅಪಮಾನದ, ದುರ್ಬಲತೆಯ, ಷಂಡತನದ ಗುರುತಾಗಿತ್ತದು. 1992 ಡಿಸೆಂಬರ್ 6ನೇ ತಾರೀಕಿಗೆ ಅದನ್ನು ಇಡೀ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಅದನ್ನು ಒದ್ದು ಪುಡಿ ಮಾಡಿದಂಥ ಒಂದು ಪವಿತ್ರ ದಿವಸ. ಎರಡನೇದ್ದು, ಮೊನ್ನೆ ಏನು ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟಿತ್ತು, ಆ ತೀರ್ಪು ಕೊಡಲಿಕ್ಕೆ ಇನ್ನೊಂದು ಪ್ರಮುಖವಾದಂಥ ಕಾರಣ ಅಂದರೆ ನಿರ್ಮಾಣ ಆಯಿತು. ರಾಮನ ಮಂದಿರ ನಿರ್ಮಾಣ ಆಯಿತು. ಅದಕ್ಕೋಸ್ಕರ ಮೊನ್ನೆ ತೀರ್ಪು ಬಂದಾಗ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಕಸ್ಮಾತ್ ಆ 3 ಗುಂಬಜಿನ ಕಟ್ಟಡ ಆಗಲೇ ಇದ್ದಿದ್ದರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲ, ಇನ್ಯಾವುದೇ ಕೋರ್ಟ್ ಕೊಟ್ಟರು ಅದನ್ನು ಪಾಲನೆ ಮಾಡುವಂಥ ಸಂದರ್ಭಗಳಿರಲಿಲ್ಲ. ಪೂಜ್ಯ ಸ್ವಾಮೀಜಿಯವರಿಗೆ ಹಾರ್ದಿಕವಾದಂಥ ಸಾಷ್ಟಾಂಗಪೂರ್ಣಕವಾದಂಥ ಪ್ರಣಾಮಗಳು. ಇನ್ನೊಬ್ಬ ಸಾಧಕ ಭಜನೆಯ ಮುಖಾಂತರ, ಸೇವೆಯ ಮುಖಾಂತರ ಹಿಂದೂ ಸಮಾಜವನ್ನು ಒಟ್ಟು ಮಾಡ್ತಾ ಇರುವಂಥ ಪೂಜ್ಯ ಗುರುದೇವಾನಂದರ ಶಿಷ್ಯರು ಆಗಿರುವಂಥ ಮಾನ್ಯ ಸ್ವಾಮೀಜಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಈ 2 ಘಟನೆಗಳು ಇದು ಹಿಂದೂ ಸಮಾಜವನ್ನು ಮತ್ತು ಐಕ್ಯತೆ ಕಡೆಗೆ ಕೊಂಡೋಗಿರುವಂಥ ಘಟನೆ. ಅದಾದ ಮೇಲೆ ಮೊನ್ನೆ ಆಗಸ್ಟ್ 5ನೇ ತಾರೀಕಿಗೆ ತಾವೆಲ್ಲ ಟಿ ವಿಯಲ್ಲಿ ನೋಡಿದ್ದೀರ ಅಂತ ಅಂದ್ಕೊಳ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯ ಸರಸಂಘ ಚಾಲಕರಾದಂಥ ಮೋಹನ್ಜಿ ಭಾಗವತರ ಉಪಸ್ಥಿತಿಯಲ್ಲಿ ನಮ್ಮ ದೇಶ ಕಂಡ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಮೃತ ಹಸ್ತದಲ್ಲಿ ಅಲ್ಲಿ ಭೂಮಿ ಪೂಜೆ ನಡೀತು ಅಯೋಧ್ಯೆಯಲ್ಲಿ. ಆ ಪರದೆಯಲ್ಲಿ ಇಲ್ಲಿ ಏನು ನಡೀತಾ ಇದ್ದಾರೆ ಅದು ಲೈವ್, ಜೀವಂತ ಒಂದು ಪ್ರದರ್ಶನ ಆ ಕ್ಷೇತ್ರ, ಆ ಜಾಗದಲ್ಲಿ ನಡೀತಾ ಇತ್ತು. ಅದರ ಎದುರು ಸಾವಿರಾರು ಜನ ಸೇರಿದ್ರು. ಅಮೇರಿಕಾದಲ್ಲಿದ್ದಂಥವ್ರು, ಬರೀ ಭಾರತೀಯರು ಮಾತ್ರ ಅಲ್ಲ, ಅಮೇರಿಕಾದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳ ಜನಗಳಿದ್ದಾರೆ. ಅವರು ಎಲ್ಲರೂ ಕುಣಿದು ಕುಪ್ಪಳಿಸಿದರು. ಅಮೇರಿಕಾದವರಿಗೆ ಅಯೋಧ್ಯೆಗೆ ಏನು ಸಂಬಂಧ? ಅವರು ಕುಣಿದು ಕುಪ್ಪಳಿಸಿದ್ದು ಯಾಕಂತ ಕೇಳಿದರೆ ರಾಮ ಬರ್ತಾ ಇದ್ದಾನೆ ಅಂತ. ರಾಮ ಬಂದದ್ರಿಂದ ನಿಮಗೆ ಲಾಭ ಏನು? ಬೇರೆ ಬೇರೆ ಕಡೆಗಳಲ್ಲಿ ಅನ್ಯಾಯ, ಅತ್ಯಾಚಾರ, ಭಯೋತ್ಪಾದನೆ, ಮತಾಂತರ ಎಲ್ಲ ಕೆಟ್ಟ ಸಂಗತಿಗಳೇನು ನಡೀತಾ ಉಂಟು. ಅದರಿಂದ ನಮ್ಮ ಬದುಕು ಹಸನಾಗಲಿಲ್ಲ, ಬದುಕು ಚೆನ್ನಾಗಿ ಆಗುವಂಥ ದೃಷ್ಟಿಯಿಂದ ರಾಮ ಬರ್ತಾನೆ, ರಾಮರಾಜ್ಯ ನಿರ್ಮಾಣ ಆಗ್ತದೆ. ಹೀಗೆ ಇಡೀ ಜಗತ್ತಿನ ಕೇಂದ್ರ ಬಿಂದು ಕೆಲವು ವರ್ಷಗಳ ಹಿಂದೆ ಅಮೇರಿಕದ ಅಲ್ಲಿಯ ಅಧ್ಯಕ್ಷ, ಅಲ್ಲಿಯ ವ್ಯವಸ್ಥೆಗಳು ಕೇಂದ್ರ ಬಿಂದು, ತಪ್ಪಿದರೆ ರಷ್ಯಾ ಆಯಿತು. ಈಗ ಇಡೀ ಜಗತ್ತಿನ ಕೇಂದ್ರ ಬಿಂದು ಭಾರತದ ಕೇಂದ್ರ ಬಿಂದು ಅಯೋಧ್ಯೆಯ ಕೇಂದ್ರ ಬಿಂದು ಪ್ರಭು ಶ್ರೀರಾಮಚಂದ್ರ. ಅಂಥ ಒಂದು ಧಾರ್ಮಿಕ ಚಿಂತನೆಯ ಜೊತೆಯಲ್ಲಿ ಸಾಂಸ್ಕೃತಿಕ ಹಿನ್ನೆಲೆಯನ್ನಿಟ್ಟುಕೊಂಡು ಜೀವನ ಮೌಲ್ಯಗಳ ಪ್ರತೀಕ ರಾಮ, ಧರ್ಮದ ಪ್ರತೀಕ ರಾಮ, ಈ ದೇಶದ ಅಸ್ಮಿತೆಯ ಪ್ರತೀಕ ರಾಮ, ಈ ದೇಶದ ಆತ್ಮರಾಮ, ಈ ದೇಶದ ಚಿಂತನೆ ಅದು ರಾಮ. ಹೀಗೆ ಪ್ರಭು ಶ್ರೀ ರಾಮಚಂದ್ರ ಎಲ್ಲ ಮುಖಗಳಲ್ಲಿ ಭಾರಿ ಶ್ರೇಷ್ಠವಾಗಿದ್ದಂಥವನು. ಈ ದೇಶವನ್ನು ಅತ್ಯಂತ ಶಕ್ತಿಯುತವಾದಂಥ ದೇಶವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಆ ಹಿನ್ನೆಲೆಯಿಂದ ಇವತ್ತು ನಡೀತಾ ಇರುವಂಥ ಈ ಪ್ರತಿಷ್ಠಾ ಮಹೋತ್ಸವ ಯಾವುದಿದೆ, ಕಲಶಾಭಿಷೇಕ, ಅದು ಚೆನ್ನಾಗಿ ನಡೀಲಿ, ನಮಗೆಲ್ರಿಗೂ ಆ ಮಾರ್ಗದರ್ಶನ ಸಿಗಲಿ. ಪೂಜ್ಯ ಸ್ವಾಮೀಜಿಯ ಅವರು ಇದ್ದಾರೆ, ಮಾತಾನಂದಮಯ್ಯವರು ಮತ್ತೆ ಬರೋರಿದ್ದಾರೆ, ತಾಯಿಯ ಸ್ವರೂಪ ಅವರು ಬರೋರಿದ್ದಾರೆ. ಅವರೆಲ್ಲರಿಂದ ಪ್ರೇರಿತರಾಗಿ ಈ ಸಮಾಜದ, ಈ ದೇಶದ, ಈ ಧರ್ಮದ ಕಾರ್ಯ ಮಾಡುವಲ್ಲಿ ನಾವೆಲ್ಲರೂ ಸತರ್ಕರಾಗೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಒಂದೇ ಮಾತನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು, ಅದೇ ರೀತಿಯಾಗಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಗುರುದೇವಾನಂದ ಸ್ವಾಮೀಜಿ ಹಾಗೂ ಕೌಸ್ತುಭ ಯೋಗಿ ಮೋಹನ್ ದಾಸ್ ಸ್ವಾಮೀಜಿ ಇವರು ದೀಪ ಬೆಳಗಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಬಹುಶಃ ಸ್ವಾಮೀಜಿ ಹಾಗೂ ಧರ್ಮಚಿಂತನೆಯ ಶ್ರೇಷ್ಠ ಹರಿಕಾರ. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾ
ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ದ್ವೇಷ ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಅಸ್ಥಿರಂ ಜೀವಿತಂ ಲೋಕೆ ಹಯಸ್ಥಿರೇ ಧನ ಯೌವನೆ ಅಸ್ಥಿರಾಹ ಪುತ್ರರಾರಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಎನ್ನುವಂತಹ ಶ್ರೇಷ್ಠ ಚಿಂತನೆಯ ಜೊತೆಗೆ ಈ ಲೋಕದಲ್ಲಿ ಧರ್ಮ ಹಾಗೂ ಕೀರ್ತಿ ಮಾತ್ರ ಬೆಳಗುವುದಕ್ಕೆ ಸಾಧ್ಯ ಇದೆ. ಈ ಒಂದು ದೀಪದ ಮೂಲಕವಾಗಿ ನಮ್ಮೆಲ್ಲರ ಮನೆಗಳಲ್ಲಿ ದೀಪ ಪ್ರಜ್ವಲನೆಗೊಳ್ಳಿ, ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಅಂಧಕಾರವು ಅಳಿದು ಸರ್ವ ಕಡೆ ಬೆಳಕು ಪ್ರಜ್ವಲಿಸಲಿ, ಆ ಬೆಳಕಿನಲ್ಲಿ ಧರ್ಮ ಹಾಗೂ ಕೀರ್ತಿ ಬೆಳಗಲಿ ಎನ್ನುವಂತಹ ಶ್ರೇಷ್ಠ ಚಿಂತನೆಯೊಂದಿಗೆ ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿದಂತಹ ಸ್ವಾಮೀಜಿಯವರಿಗೂ ಹಾಗೂ ಶ್ರೀರಾಮ ವಿದ್ಯಾಕೇಂದ್ರ ಇದರ ಸಂಚಾಲಕರಾಗಿರತಕ್ಕಂತಹ ಶ್ರೀ ಡಾಕ್ಟರ್ ಪ್ರಭಾಕರ್ ಭಟ್ ತಮಗೆ ಪ್ರೀತಿಪೂರ್ವಕವಂತ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ಈ ಒಂದು ಕಾರ್ಯಕ್ರಮದಿಂದ ತೆರಳಿಕ್ಕಿದ್ದಾರೆ, ಹಾಗಾಗಿ ಇವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ಕಟ್ಟಬೇಡು ರಘುನಾಥ ರೈ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿ ಇವರನ್ನ ಫಲಪುಷ್ಪ ನೀಡುವುದರ ಜೊತೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಮಿತಿಯ ಎಲ್ಲ ಸದಸ್ಯರು ಫಲಪುಷ್ಪ ನೀಡುವುದರೊಂದಿಗೆ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಮಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ. 1900 ಈಗಾಗಲೇ ಡಾಕ್ಟರ್ ಆಗಲಿ ಉಲ್ಲೇಖ ಮಾಡಿದ್ದಾರೆ. 89ನೇ ಇಸವಿಯ ರಾಮ ಜನ್ಮಭೂಮಿಯ ಆಂದೋಲನದ ನಿಮಿತ್ತ ಇಡೀ ಅಯೋಧ್ಯೆಯಿಂದಲೇ ಆ ಮೂರ್ತಿ ಉತ್ತರ ಭಾರತದಿಂದ ಬಂದದ್ದು. ಆ ಮೂರ್ತಿಯನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ ಎಲ್ಲ ತಿರುಗಾಡಿ ಲಕ್ಷಾಂತರ ಜನ ಪೂಜೆ ಮಾಡಿ ಪಕ್ಕದ ಅಡ್ಯಾನಡ್ಕ ಎಂಬ ಸ್ಥಳದಲ್ಲಿ ನಲ್ಕ ಎಂಬ ಭಜನಾ ಮಂದಿರದಲ್ಲಿ ಒಂದು ಟೆಂಪರರಿಯಾಗಿ ಅದನ್ನಲ್ಲಿ ಪ್ರತಿಷ್ಠೆ ಮಾಡಿದರು ದೇಲಂಪಡಿ ಬಾಲಕೃಷ್ಣ ತಂತ್ರಿಯವರು. ಹಾಗೆ ಅಲ್ಲಿ ಭಜನೆ ನಡೀತಾಯಿತ್ತು. ಇದೊಂದು ಬದಿಯಲ್ಲಿತ್ತು. ಆಗ ಪುತ್ತೂರಿನಲ್ಲಿ ಒಂದು 5 ಎಕರೆ ಜಾಗೆಯ ಒಂದು ಅಲಾಟ್ಮೆಂಟ್ ಆಗಿ ಅಲ್ಲಿ ಒಂದು ಸಣ್ಣ ಮಂದಿರ ನಿರ್ಮಾಣದ ಕಾರ್ಯ ಆಯಿತು. ಅಲ್ಲಿ ಟ್ರಸ್ಟಿನ ಅಧ್ಯಕ್ಷರಾಗಿ ಪ್ರಸಾದ್ ಭಂಡಾರಿಯವರನ್ನು ಅಲ್ಲಿ ನೇಮಕ ಮಾಡಿದರು. ಅದರ ಮುಖಾಂತರ ಸ್ವಲ್ಪ ಹಾಗೆ ವಿಶ್ವ ಪರಿಷತ್ ಬ್ಯಾನ್ ಬಿತ್ತು. ಆ ಬ್ಯಾನ್ನ ಸಂದರ್ಭದಲ್ಲಿ ಕಟ್ಟಡ ಅಲ್ಲಿ ಅರ್ಧದಲ್ಲಿ ಬಾಕಿ ಆಯಿತು, ಮೂರ್ತಿ 4ರಲ್ಲಿ ಬಾಕಿ ಆಯಿತು. ಆ ಒಂದು ಸಂದರ್ಭದಲ್ಲಿ ನಮಗೆ ಇಲ್ಲಿ ನಾವು ಕಾರ್ಯಸೇವೆಗೆ ಹೋಗಿರುವ ಸಂದರ್ಭದಲ್ಲಿ ಅಲ್ಲಿಂದ ಅಯೋಧ್ಯೆಯ ಮೃತ್ತಿಕೆ ಹಾಗೆ ಸರಯೂ ನದಿಯ ತೀರ್ಥದಂದು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಆ ಒಂದು ದಿವ್ಯಾಸದಲ್ಲಿ ಇಲ್ಲಿ ಒಂದು ಶಿಲಾನ್ಯಾಸ ಮಾಡುವಂತಹ ಒಂದು ಪುಣ್ಯ ಕಾರ್ಯವನ್ನು ಕೈಗೆತ್ತಿಕೊಂಡೆವು. ಒಂದೇ ವರ್ಷದಲ್ಲಿ ಕಟ್ಟಡ ಪೂರ್ತಿಯಾಗಿ ಅದರಲ್ಲಿ ಪ್ರಾರಂಭದ ಗಣೇಶೋತ್ಸವ, ಗಣಪತಿ ಮೂರ್ತಿಯನ್ನು ಇಟ್ಟು ಸಾರ್ವಜನಿಕ ಗಣೇಶೋತ್ಸವವನ್ನು ಕೂಡ ಆಚರಣೆ ಮಾಡಿ ಆನಂತರ ಆ ವರ್ಷದ ಏಪ್ರಿಲ್ 23ರಂದು ಇಲ್ಲಿ ದೇವರ ಪುನರ್ಪ್ರತಿಷ್ಠೆ ಆಯಿತು. ಪ್ರಾರಂಭದ ಆ ಒಂದು ಸಂಸದರಾದ ಧನಂಜಯ ಕುಮಾರ್ ಮತ್ತು ಅವರ ಶ್ರೀಮತಿಯವರು ದಂಪತಿಗಳು ಬಂದು ಈ ಒಂದು ಇದನ್ನು ಲೋಕಾರ್ಪಣೆ ಮಾಡುವ ಅಂತಹ ಜವಾಬ್ದಾರಿಯನ್ನು ಅವರಿಗೆ ನಿರ್ವಹಿಸಿದ್ದೆವು. ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಸಮಾಜಕ್ಕೆ ಲೋಕಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಎನ್ಮ ಊರದ ಈ ಭಾಗದ ಬಗ್ಗೆ ಇಟ್ಟು ವಿಚಾರ ಮಾಡ್ಬೋದು. ಎಣ್ಮೂರು ಒಂದು ಈ ಭಾಗ ಪುದರುಂಡು ಅಂದಾಂಡ ಎನ್ಮಗುಲ ಅಷ್ಟಸಿದ್ಧಿಯಿಂದ ನೆನೊಂಜಿ ಪುದರುಂಡು ಎನ್ಮ ಅಂತ. ಅಷ್ಟಸಿದ್ಧಿದ ದೇವತೆಗಳು ಏರಂದಿಕೆಂಡ ಒಂಜಿ ಗಣಪತಿ ದೇವೇರು, ನೇನೊಂಜಿ ಹನುಮಂತ ದೇವೇರು. ಅಷ್ಟಸಿದ್ಧಿನಿಪಿನವು ಭಾರಿ ಶ್ರೇಷ್ಠವಾಯಿನವು. ಐಟು ಪಾತ್ರೆ ಒಂಜಿ ಮುಂಜಿ 4 ಗಂಟೆ ಮುಗಿ ಅಂದ ಏನು ಪಾತ್ರದ ಮುಗಿ ಪೆರೆಗೆ ಆಪುಜಿ. ಅಷ್ಟಸಿದ್ಧಿಗಳು ಓವು ದಾನೆ ಅಣಿಮ ಗರಿಮ ಲಗಿಮ ಇದು ಮಾತು ಉಂಟು. ರಾಮ ಇನ್ಪಿನ ಒಂಜಿ ಶಬ್ದ ಉಂಡತೆ ಭಾರಿ ಶ್ರೇಷ್ಠವಾಯಿನವು.
ರಾಮ ಎಂಬುವ 2 ಅಕ್ಷರದ ಮಹಿಮೆಯನ್ನು ತಾವೇನು ಬಲ್ಲಿರಯ್ಯ ಅಂತ ಪಂಡೇರಿ. ಆ 2 ಅಕ್ಷರಗಳು ಯಾರಿಗೆ? ಅವು ಏರೆಗೆ ಮಾತ್ರ ಗೊತ್ತುಂಡಾಯ್ತು, ಅನುಭವ ಏರೆಗುಂಡು. ಒಂಜಿ ವಾಲ್ಮೀಕಿ ಋಷಿಕುಲೆ ಗೊತ್ತುಂಡಿಗೆ ರಾಮಾಯಣನು ಬರೆದು ಉಪಕೃತ ಇರತ್ತ ನಂಗೆ ಒಪ್ಪಾದೆ ಇರತ್ತ ಆರು ಅರೆ ಗೊತ್ತುಂಡಿಗೆ ರಾಮ ಒಂಜಿ ನಾಮದ ಶಕ್ತಿದಾದ ಅಂದು ವಾಲ್ಮೀಕಿ ಗೊತ್ತುಂಡಿಗೆ. ನೆನೊಂಜಿ ಏರೆ ಗೊತ್ತುಂಡು ಒಂದು ಕೆಂಡ ಹನುಮಂತ ದೇವರೇ ಗೊತ್ತುಂಡಿಗೆ. ನೆನೊಂಜಿ ಎರೆಗೆ ಒಂದು ಕೆಂಡ ಸಿರಿಕಾಶಿಯೊಳಗಿಪ್ಪ ಶಿವ ತಾನೊಬ್ಬನೇ ಬಲ್ಲ ಅಂತ ಪಂಡೇರಿ. ಒಂಜಿ ಶಿವಗೀತೆ ಎಂದು ಒಂಜಿ ಉಂಟು ನಿಕ್ಲು ತೂತಾರ ಅಂದು ಗೊತ್ತುಂಜಿ ಭಗವದ್ಗೀತೆ ಇತ್ತಲೆಕ್ಕನೇ ಶಿವಗೀತೆ ಎಂದು ಒಂಜಿ ಉಂಟು. ಶಿವಗೀತೆದ ಉಳಾಡುವರ ನಿಕ್ಲು ಕಣ್ಣರಳ್ತಾರಂದಾಂಡ ಅಗಸ್ತ್ಯ ಋಷಿಗಳನ್ನ ಕೆಲವು ವಿಚಾರಗಳು ಎಡ್ದಿಪಿದೆಯ ಬರ್ಪುಂಡು. ಅಗಸ್ತ್ಯರ್ನ ವಿಚಾರಗಳು ರಾಮನ ಒಂಜಿ ಸಂವಾದನ ರಾಮಗೆ ಆ ರಾಮ ಸೇತು ಬಂಧನ ಮಲ್ಪೊಡು ಅಂದಾಂಡ ಈ ದಾದ ಮಲ್ಪೊಡು ಒಂದು ಪಂಡೆ ಇರತ್ತೆ ಒಂಜಿ ಆ ಉಪದೇಶ ಮಲ್ತನಂಚಿನ ಸಂಗತಿಗಳು ಐತೆ ಉಳಾಡು ಬರ್ಪುಂಡು. ಶಿವನ ಪೂಜೆ ದಯ ಮಲ್ಪೊಡು ರಾಮನೇ ಶಿವನ ಪೂಜೆಯನ್ನು ಮಲ್ತನೆ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ರಾಮ ಮಂತ್ರವ ಜಪಿಸೋ ಒಂದು ದಾಸ್ಯರು ಪಂಡೇರಿ. ಅವಳ ಏರೆಗೆ ಪಣ್ಣೆ ಶಿವೆಗೆ ಆ ಶಿವದೇವರೇ ಪಣ್ಣೆಗೆ ತನ್ನ ಭಾರ್ಯೆಗೆ ಹೇಳಿದನು ರಾಮ ಮಂತ್ರವ ಅಂತ. ಭಾರಿ ಮಲ್ಲ ಶ್ರೇಷ್ಠವಾಯಿನವು ಆ ಮಂತ್ರ ಈ ಮಂತ್ರ ಬೋಡ್ಚಿ ರಾಮ ಮಂತ್ರನೇ ಯಾರು ಮಾತೆಕ್ಕಲ ಅಂತ. ಐಕ್ ತಾರಕ ಮಂತ್ರ ಅಂದು ನನ್ನೊಂಜಿ ಪುದರುಂಟು. ರಾಮ ತಾರಕ ಮಂತ್ರ ಅಂದುಂಟು. ನಿಗ್ಲು ಕೇಂದುಪ್ಪೇರೆ ಯಾರು ರಾಮಾಯಣದ ಬಗೆಟ್ ಮಸ್ತ್ ವಿಚಾರಗಳುಲ್ಲ. ರಾಮದೇವರಿನ ಬಗೆಟ್ ಪಣ್ಪುಣುಂದಾಂಡ ಆ ಶಿವದೇವರ ಆ ಶಿವಗೀತೆ ಪಣ್ಣಂಚಿನ ವಿಚಾರ ಇಂಚ ಅಂದ್ಕೆಂಡ ಶಿವರಾಮರ ಸಂವಾದ ಒಂದು ಎಡ್ಡೆ ತತ್ವಚಿಂತನೆ ಐತ ಉಳಾಯ್ಡು ಉಂಟು. ಈ ಶಿವ ತತ್ವದ ಆದಾಯಿಂಪಿನತ್ತ ಪೂರ್ಣ ವಿವರ ಐತ ಉಳಾಯ್ಡು ಉಂಟು. ನಮ್ಮ ತೆರಿಯೊಳಿ ಪಾತೆರೊಳಿ ಐತ ಬಗೆಟ್ ಎಡ್ಡೆ ಮಲ್ಲ ಮನಸ್ಸು ಮನ್ಪೊಳಿ ರಾಮನ ಸಂಬಂಧವಾದ ರಾಮನ ವಿಚಾರಡು ನಮ್ಮ ತತ್ವನು ತೆರಿಯಂದಾಂಡ ನಮ್ಮ ಬದುಕು ಮನ್ಪೇರ ನಂಗೆ ಸುಲಭ ಇನ್ಪಿನವು ಪೂರ್ಯರೆಗ್ಲೆಡ್ಡೆ ಅವಳಿನ ಎರಡು ಪಾತೆರು ಅಂತಾವೆ. ಅವಧೂತ ಚಿಂತನ್ ಗುರುದೇವದತ್ತ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಎಂಬುದರ ಮೂಲಕವಾಗಿ ರಾಮ ಮಂತ್ರವ ಜಪಿಸೋ ನೀ ಹೇಮನುಜ ಎನ್ನುವಂತಹ ಸಂದೇಶದ ಜೊತೆಗೆ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರೆ. ಬ್ರಹ್ಮನಾಗಿ ಜ್ಞಾನವನ್ನ ಸೃಷ್ಟಿಸ್ತಾರೆ, ವಿಷ್ಣುವಾಗಿ ಅದನ್ನು ಪರಿಪಾಲಿಸ್ತಾರೆ, ಜೊತೆಗೆ ಮಹೇಶ್ವರನಾಗಿ ಅಂಧಕಾರವನ್ನು ಅಳಿಸುವಂತಹ ಕೆಲಸವನ್ನ ಮಾಡ್ತಾರೆ ಗುರುವರೇಣ್ಯರು. ಆ ಮೂಲಕವಾಗಿ ಬೌದ್ಧಿಕ ಆನಂದವನ್ನ ನೀಡಿದ್ದೀರಿ. ಭೌತಿಕ ಆನಂದದ ಜೊತೆಗೆ ಇಂದು ಬೌದ್ಧಿಕ ಆನಂದವನ್ನು ಸಹ ಅನುಭವಿಸಿದ್ದೇವೆ. ಇದನ್ನು ನೀಡಿದಂತ ತಮಗೆ ಶಿರಸ ನಮಸ್ಕಾರಗಳು. ಮುಂದಕ್ಕೆ ಮತ್ತೋರ್ವರು ಗುರುವರೇಣ್ಯರು ಪರಮ ಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿ ಆರಾಧ್ಯ ಮೂರ್ತಿಯಾದ ಮರ್ಯಾದ ಪುರುಷೋತ್ತಮನ ಅಯೋಧ್ಯದ ರಾಮ ಜನ್ಮಭೂಮಿದ ಪುನರುತ್ಥಾನಗೋಸ್ಕರ ಈ ಒಂಜಿ ದಿವ್ಯವಾಯಿನಂಚಿನ ಮೂರ್ತಿ ಊರೊರ್ಮೆ ಸುತ್ತದು ಎಡಮೂರದ ಈ ಮಣ್ಣಡು ಕೋಟಿ ಚೆನ್ನೈಯರು ಐಕ್ಯ ಆಯಿನಂಚಿನ ಈ ಪುಣ್ಯದ ನೆಲೆಟ್ ಆ ಮರ್ಯಾದ ಪುರುಷೋತ್ತಮ ದೇವಿಯರನ್ನ ಪ್ರತಿಷ್ಠಾಪನೆಯನ್ನು ಈ ಮಂದಿರದ ಮೂಲಕ ಮಂತದ್ದು ಸಮಾಜದ ಧಾರ್ಮಿಕ ಮೌಲ್ಯದ ಜೊತೆಗೆ ದೇಶಭಕ್ತಿ ರಾಷ್ಟ್ರಪ್ರೇಮ ಅಂಚನೆ ಸಂಸ್ಕಾರಯುತವಾಗಿ ನಿಂಚಿನ ಬದುಕದ ಸಾರ್ಥಕತದ ಮೌಲ್ಯ ಧೀಮಂತಿಕೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇಡೀ ದೇಶದ ತತ್ವಾದರ್ಶಡು ಸಮಯ ಪ್ರಜ್ಞೆದೊಟ್ಟಿಗೆ ಕಾಲಕಾಲಗೂ ಸಮಾಜಕ್ಕೆ ಬೋಡತ್ತಿನ ಸದ್ಬೋಧನೆಯನ್ನು ಕೊರ್ಪುನಂಚಿನ ಸುದೃಢವಾಯಿನಂಚಿನ ಹಿಂದೂ ಸಮಾಜಗೂ ಒಂಜಿ ಧೀಮಂತಿಕದ ಶಕ್ತಿ ಕೊರ್ನಂಚಿನ ಈ ಪುಣ್ಯದ ಮಣ್ಣಡು ಇತಿಹಾಸಡು ನನಲಾತ ಕಾರ್ಯಲಾವಡಾಯಿನಂಚಿನ ಕಾರ್ಯವ್ಯಾಪ್ತಿಡು ಶಿಶು ಮಂದಿರ ಅಂಚನೆ ಆದರ್ಶವಾಯಿನಂಚಿನ ದುಂಬುದ ಪೀಳಿಗೆದ ಜೋಕ್ಲೆಗು ಶ್ರೀರಾಮನ ತತ್ವಾದರ್ಶದ ಜೊತೆಗೆ ಈ ದೇಶ ಪ್ರೇಮದ ಗುರು ಹಿರಿಯರನ ಸೇವೆ ಅಂಚನೆ ಅಪ್ಪೆಮ್ಮನ
ಸೇವೆನ ತನಕಲ್ನ ಬದುಕಡು ಆದರ್ಶವಾದ ಜೀವನಗಳು ಪನ್ಪನಂಚಿನ ಸದುದ್ದೇಶಡು ಭಾರಿ ವರ್ಷಡು ಈ ಒಂಜಿ ಹರಿನಾಮ ಸಂಕೀರ್ತನದ ಮೂಲಕ ಈ ರಾಮದೇವರನ್ನು ಭಕ್ತಿಡು ಸುದಿತೊಂದಂಚಿನ ಈ ಪುಣ್ಯದ ಮಣ್ಣದ ಕಮ್ಮೆನ ನಮ್ಮ ದೇಶದ ಆಧ್ಯಾತ್ಮಿಕ ಸಿಂಚನ ಈ ನೆಲೆಟ್ಟು ಇನಿ ಪ್ರತಿಷ್ಠಾಪನದ ಕಾರ್ಯನ ಮಂತೊಂದು ಈ ಒಂಜಿ ಸಮಿತಿದಕುಲು ಟ್ರಸ್ಟಿನಕುಲು ಪೂರ ಸೇರಿದು ಊರದ ಪೂರ ಜನಮಾನಿಲೇನು ಒಟ್ಟು ಮಂತೊಂದು ಸಂಘಟನೆ ಬೊಕ್ಕ ಕಲಿಯುಗೋಡು ಕ್ರಿಯಾಶೀಲತೆ ಉಪ್ಪೊಡುಂದಂಡ ನಮ್ಮ ಪೂರ ಸಮಾಜದಕುಲು ಸಂಘಟಿತರಾಪುನ ಭಾರಿಯಾತ ಅವಶ್ಯಕತೆ ನನ್ನ ದುಂಬುದ ದಿನಕ್ಲ ಅಂಚನೆ ಈ ದೇಶದ ಸಾರ್ವಭೌಮತ್ವ ಒರಿಪೆರೆಗೋಸ್ಕರ ಪ್ರತಿ ಒರಿಲ ಈ ಒಂಜಿ ಪುಣ್ಯದ ಮಂದಿರಡು ಒಟ್ಟಾಪನ ಭಾರಿಯಾತ ಅಗತ್ಯತೆ ಉಂಡು ಅವಶ್ಯಕತೆ ಉಂಡು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಪುರಾಕ್ಷೇತ್ರದ ಸೇವಕ ಮನ್ಪುನಂಚಿನ ಪೂರೆರೆಗ್ಲ ಆ ಧೀಮೆಂತಿಕೆಡು ದೇವರನ್ನ ಸದಾ ಶ್ರೀರಕ್ಷೆ ಉಪ್ಪಡು ಲೋಕ ಕಲ್ಯಾಣ ಆವಡು ವಿಶ್ವಶಾಂತಿ ಆವಡೆಂದು ಪ್ರಾರ್ಥನೆ ಮಂತದನ್ನ ರಡ್ಡು ಪಾತ್ರ ಗುರುಚರಣಗೆ ಸಮರ್ಪಣೆ ಮನ್ಪೆ ಜೈ ಗುರುದೇವ್ ದತ್ ಹೌದು ಚಿಂತ ಎಂಗಳ ಗುರುಕುಲ ಏನಾಯ್ತಿದ್ದನ ಒಡಿಯೂರು ಸ್ವಾಮಿಲ್ನ ಪಾದೋಗ ಅಡ್ಡಬೂರೊಂದು ಅಂಚನೆ ಮಾನಿಲ ಸ್ವಾಮಿಲ್ನ ಪಾದೋಗ ಅಡ್ಡಬೂರೊಂದು ವೇದಿಕೆ ಡಿಪ್ಪನ ಎನ್ನ ಸಾಧ್ಯೋಗಿ ಐನಂಚಿತನ ರಘುನಾಥ ರೈಕಲೆ ಅಂಚನೆ ಸೇರಿದನಂಚಿತನ ವೇದಿಕೆ ಡಿಪ್ಪನಂಚಿನ ಭಕ್ತನಂಚಿತನ ಶ್ರೀರಾಮದೇವರನ್ನ ಪರಮ ಭಕ್ತರೆ ಬಾರಿ ಸಂತೋಷ ಒಂದುಂಡು ಕರಿನ 4 ದಿನದ ಒಕ್ಕ ಸರಿ ಸುಮಾರು 7 ಬ್ರಹ್ಮ ಕಲಶದ ಒಂಜಿ ಧಾರ್ಮಿಕ ಸಭೆಗೆ ನಾನು ಪಾಲ್ಪಡಿದೆ. ಒಂಜಿ ಕಡೆ ಮಾನಿಲ ಸ್ವಾಮಿಲ್ ತಿಕ್ಕೇರು, ಒಂಜಿ ಕಡೆ ಸುಬ್ರಹ್ಮಣ್ಯ ಸ್ವಾಮಿಲ್ ತಿಕ್ಕೇರು, ಒಡಿಯೂರು ಸ್ವಾಮಿಲ್ ಓಲ್ ತಿಕ್ಕುವೇರು ಅಂತ ಒಂದಿತ್ತೆ. ಇನ್ನು ಒಡಿಯೂರು ಸ್ವಾಮಿಲ್ಲ ತಿಕ್ಕೇರು ದಯಪನ್ನಾಗ ಎಂಗ್ಲಿಗೆ ಸುಲಾಬಡು ತಿಕ್ಕುನ ಸ್ವಾಮಿಲ್ ಬಂಡ ಒಡಿಯೂರು ಸ್ವಾಮಿಲ್ ದಯಪಂಡ ಎಂಗ್ಲ ಸಮಾಜಗಳ ಆರೆಗ್ಲ ಬಾರಿ ಅನ್ಯೋನ್ಯತೆ. ಎಂಗ್ಲೊಂದು ಹೆಗಡೆ ಸಮಾಜ ಉಂಡು, ಅವು ಬೊಂಬಾಯಿಲುಂಡು, ಬೆಂಗಳೂರಿಲುಂಡು, ಊರ್ಲುಂಡು. ಎಂಗ್ಲ ಕುಲದೇವರು ಏರ್ಪಂಡ ವೀರಮಾರುತಿ ದೇವರು, ಪರಂ ಪೂಜ್ಯ ಸ್ವಾಮಿಲ್ನ ಆರಾಧ್ಯ ದೇವರು ಏರ್ಪಂಡ ವೀರಮಾರುತಿ ದೇವರು ಅಂಚಾದ ಎಂಗ್ ಲೇಪಲಾರಿನ ಕಾರ್ಯಕ್ರಮ ಲೆಪ್ಪುನುಂಡು ಬೊಕ್ಕ ಬಾರಿ ವರ್ಷದ ಎಂಗ್ಲ ಅನ್ಯೋನ್ಯತೆ ಆಂಡ ಇನ್ನು ಈ ಜಾಗ ಬರ್ರ ಬಾರಿ ಸಂತೋಷ ಒಂದುಂಡು. ದಯಪಂಡ ಯಾನು ಸರಿಸುಮಾರು 150 ಕಿಲೋಮೀಟರ್ ದೂರ ಹೊಡೆದಿಡೆ ಬೈದಾನು ಬರ್ರ ಕಾರಣ ಒಂಜಿ ನಮ್ಮ ರಘುನಾಥಣ್ಣೆ ಇಜನಾರು ಖಂಡಿತ ಬಿಡುಬುಜರೆಂಕ್ ರಡ್ನೇದ ಈ ಕ್ಷೇತ್ರದ ಆರಾಧ್ಯ ಸ್ವಾಮಿ ಏನಂತಿನ ರಾಮದೇವರು ನಮಗೆ ಮಾತೆಲ್ಲ ಗೊತ್ತುಂಡು. ಮಹಾತ್ಮ ಗಾಂಧಿನ ಒಂಜಿ ಸಂಕಲ್ಪ ಇತ್ತಿನ ರಾಮರಾಜ್ಯ ಓಡು ಪಂಡದು ಆಂಡ ಇನಿ ನಮ್ಮ ಭಾರತ ದೇಶ ರಾಮರಾಜ್ಯದ ಸಾಧೀನ ಪತ್ತೊಂದುಂಡು ಅಂಚೆನೆ ಅಯೋಧ್ಯೆಡು ರಾಮ ಮಂದಿರದ ಕೆಲಸಲ ಬಾರಿ ಜೋರು ನಡತೊಂದುಂಡು. ಎಂಗಳು ಮಾತಿರಲ ಧಾರ್ಮಿಕ ಪರಿಷತ್ ಬೇತೆ ಬೇತೆ ಹಿಂದೂ ಸಂಘಟನೆಗಳು ಕರಿನ 14ನೇ ತಾರೀಕು ಬೊಕ್ಕ ನಿಧಿ ಸಮರ್ಪಣಾ ಒಂಜಿ ಕಾರ್ಯಕ್ರಮ ಮಾತಿರಲ ಪಾಲ್ಪಡನೆ ಎಂಗಳು ತೂತ. ಇನ್ನು ಈ ಕ್ಷೇತ್ರಕ್ಕೆ ಬಂದಾಗ ಎಂಗೆ ಬಾರಿ ಖುಷಿ ಆವೊಂದುಂಡು. ದಯಪನ್ನಾಗ 2-3 ಸತ್ಯಲು ಕಾರ್ಣಿಕದ ಪುರುಷರು ಕೋಟಿ ಚೆನ್ನೈರ್ನ ಮೂಲ ಸ್ಥಾನ ಎಂಗಲ್ಲ ಒಂಜಿ ತುಳುನಾಡು ಎನ್ನಲ ಒಂಜಿ ಗುತ್ತುದ ಇಲ್ಲು ಒಂಜಿ ಐನ ಮಾಗಡೆದ ಎಲ್ಲೆ ಪ್ರಾಯಡು ಒಂಜಿ ಗುರುಕಾರಿಕಿನ ಪತ್ತದ ಗಡಿನ ಪತ್ತೊಂದು ನಂಚಿದ ಒಂಜಿ ಗುತ್ತು ಮನೆತನದ ಯಾದಿತ್ತದು ಊರದ ಪ್ರತಿಯೊಂಜಿ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರ ಮಾತ ಇಕ್ಲ ಕಟಿಬದ್ಧವಾದ ಪ್ರತಿ ತಿಂಗಳದ ಸಂಕ್ರಾಂತಿ ಬತ್ತದು ದೈವದ ತಾನದ ಬಾಕಿಲಿನ ಜತ್ತದು ದೈವ ಕೊಂಚ ಪೂ ನೀರು ದೀಪನ ಕ್ರಮವನ್ನು ಏನು ಕರೆನ 7 ವರ್ಷದ ಬಂಡ ಎನ್ನ 41ನೇ ವರ್ಷೋಡೆ ಹೆಂಗೆ ಗಡಿ ಪ್ರಧಾನ ಆತಂಡು ಅನಿವಾರ್ಯ ಯಾನು ಬೆಂಗಳೂರು ಇತ್ತನಲ್ಲ ಐನು ಮಲ್ತೊಂದು ಬರೋದಿಲ್ಲ ಒಂಜಿ ಸಮರ್ಪಣೆ ಆತನು ಅಕ್ಲೆ ಮಾತಿರಗಿಲ್ಲ ಆ ದುಃಖವನ್ನು ತಡೆಯೊನ್ನಂಚಿನ ಕುಟುಂಬಸ್ಥರಿಗೆ ದೇವರ ಒಂಜಿ ಶಕ್ತಿನ ಕೊರಡು ಅಂಚಿತನ ರೆಡ್ಡ ಆತ್ಮ ನನ ಈ ಕ್ಷೇತ್ರೋಡು ಈ ಊರುಡು ಪುಟ್ಟುದು ಬರಡನ್ನು ಪನೊಂದು ಮಾತಿರಲ್ಲ ಶುಭಾರೈಸೋದು ಬೊಕ್ಕರ ಮಾತಿರಲ್ಲ ಶ್ರೀರಾಮದೇವರು ಎಡ್ಡೆದ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನು ಕೊರದು ಮಾತಿರಲಿಂದ ಐಕ್ಯಮತನ ಈ ಸಮಾಜಗೂ ಈ ಊರುದಕ್ಲೆ ಮಾತಿರಗಳ ಒಂಜಿ ನೆಮ್ಮದಿನ ಕೊರಡು ಪಣದು ಏನು ರೆಡ್ಡ ಪಾತ್ರೆ ಮುಗಿಪೆ. ನಮಸ್ಕಾರ. ಈ ಒಂದು ಸಮಾರಂಭದ ರೂವಾರಿಗಳಾದ ರಘುನಾಥರಯ್ಯವರೇ, ವೇದಿಕೆ ಇರತಕ್ಕಂಥ ಆತ್ಮೀಯ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಭಗವದ್ಭಕ್ತರೇ, ಭಾಳಷ್ಟು ಪವಿತ್ರವಾದ ಪುಣ್ಯದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಧರ್ಮವನ್ನು ರಕ್ಷಣೆ ಮಾಡಿದಾಗ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ
ಯಾವಾಗ ನಾವು ಹಿಂದೂಗಳಾಗಿ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೋ, ಅದಕ್ಕೆ ಪೂರಕವಾಗಿ ಧರ್ಮವನ್ನು ರಕ್ಷಣೆ ಮಾಡ್ತೇವೋ, ಆಗ ಖಂಡಿತವಾಗಿ ಧರ್ಮ ನಮ್ಮನ್ನು ಕೈ ಹಿಡಿತದೆ ಅಂತ. ಪ್ರಕೃತಿಗೆ ಹೆಚ್ಚಂಶ ನಾವು ಪ್ರಾಮುಖ್ಯ ಅಲ್ಲ ಮನುಷ್ಯರು ಅಂತ. ನಮಗೆ ಪ್ರಕೃತಿ ಭಾಳಷ್ಟು ಪ್ರಾಮುಖ್ಯ. ಅದಕ್ಕೆ ಒಂದು ಉದಾಹರಣೆ, ಕಳೆದ ವರ್ಷ ನಮಗೆಲ್ಲ ಬಂದಂಥ, ದೇಶಕ್ಕೆ ಬಂದಂಥ, ವಿಶ್ವಕ್ಕೆ ಬಂದಂಥ ಮಹಾಮಾರಿ ಕೊರೋನಾ. ಕೇವಲ ಒಂದು ಕ್ರಿಮಿ ಇಡೀ ಸಮಾಜವನ್ನು ಅಲುಗಾಡಿಸ್ತಕ್ಕಂಥ, ನಾವೆಲ್ಲ ಬಾಯಿಗೆ ಬಟ್ಟೆಯನ್ನು ಕಟ್ಟಿ ಸಂಸಾರ, ಕುಟುಂಬ, ಅಣ್ಣ ತಮ್ಮ ಎಲ್ಲರನ್ನು ದೂರ ಮಾಡ್ತಕ್ಕಂಥ ಒಂದು ಕ್ರಿಮಿಗೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದ ಅಂಶ, ನಾವು ಆ ಕ್ರಿಮಿಗೆ ಯಾವತ್ತೂ ಶಕ್ತಿವಂತರಲ್ಲ ಅನ್ನತಕ್ಕಂಥ ಒಂದು ಕೊರೋನಾದಿಂದ ಭಾಳಷ್ಟು ದೊಡ್ಡ ಪಾಠವನ್ನು ಕಲಿತಿದ್ದೇವೆ. ಇಂಥ ಪುಣ್ಯ ಕಾರ್ಯಗಳು ಸಮಾಜದಲ್ಲಿಂದ ಪುಣ್ಯ ಕಾರ್ಯಗಳಾದಾಗ, ಸಮಾಜವನ್ನು ಧರ್ಮದ ಮುಖಾಂತರ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ, ಧರ್ಮವನ್ನು ರಕ್ಷಣೆ ಮಾಡಿದಾಗ ಮಾತ್ರ ಸಮಾಜಕ್ಕೆ ಬರತಕ್ಕಂಥ ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು ಅಥವಾ ಬರತಕ್ಕಂಥ ಕೆಲವು ತೊಂದರೆಗಳನ್ನು ಖಂಡಿತವಾಗಿ ಈ ಒಂದು ಧಾರ್ಮಿಕತೆಯಿಂದ ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಶ್ರೀರಾಮದೇವರು ಇವತ್ತು ಲಕ್ಷ್ಮಣ ಸಹಿತ ಪ್ರತಿಷ್ಠಾಪನೆ ಆಗಿದೆ. ಕಳೆದ 27 ವರ್ಷಗಳ ಒಂದು ಪವಿತ್ರವಾದ ಪುಣ್ಯಭೂಮಿಯಲ್ಲಿ ಧರ್ಮವನ್ನು ಜಾಗೃತಿ ಮಾಡಿದಂಥ ಕೋಟಿ ಚೆನ್ನಯ್ಯರ ಈ ಒಂದು ಪುಣ್ಯದ ನೆಲೆಯಲ್ಲಿ ಇವತ್ತು ಶ್ರೀರಾಮದೇವರ ಒಂದು ಪ್ರತಿಷ್ಠಾಪನೆ ಆಗಿದೆ. ಇದರ ಹಿಂದೆ ರಘುನಾಥರೈಗಳಂಥ ಹಿರಿಯರ ತುಂಬ ಕೆಲಸ ಕಾರ್ಯಗಳಿದೆ. ಕಳೆದ 27 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಭಜನಾ ಮಂದಿರ, ಈ ಒಂದು ಭಾರತೀಯ ಸೇವಾ ಮಂದಿರ ಪ್ರಾರಂಭ ಆಗಿ ಇವತ್ತೊಂದು ಹಂತಕ್ಕೆ, ಒಂದು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಹಂತಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ನಮ್ಮಲ್ಲಿ ಹಿಂದೂಗಳಲ್ಲಿ ಹೇಗೆ ಅಂದರೆ, ನಾವು ಒಗ್ಗಟ್ಟು ಅಥವಾ ಒಗ್ಗಟ್ಟಿನ ಮಂತ್ರವನ್ನು ಯಾವಾಗ ನಾವು ಪಠನೆ ಮಾಡೋದಿಲ್ವೋ, ಒಗ್ಗಟ್ಟಾಗಿ ಶಕ್ತಿಯುತವಾಗಿ ನಾವು ಯಾವಾಗ ಕೆಲಸವನ್ನು ಮಾಡೋದಿಲ್ವೋ, ಆ ಖಂಡಿತವಾಗಿ ಯಶಸ್ಸು ಮುಂದೆ ಹೋಗಲು ಸಾಧ್ಯ ಆಗೋದಿಲ್ಲ. ಇವತ್ತು ಊರಿನ ಒಳಗೆ ಭಾಳಷ್ಟು ಪವಿತ್ರವಾದ ಒಂದು ಸೇವಾ ಭಾರತಿ ಮಂದಿರಲ್ಲಿ ಪ್ರಾರಂಭ ಆಗಿದೆ. ಅಂಶ 8 ಊರಿನ ಭಕ್ತಾದಿಗಳು ಈ ಸೇವಾ ಭಾರತಿ ಕೇಂದ್ರ ಏನು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆಯಾ, ಅದು ಇಲ್ಲಿ ಏನು ಕಾರ್ಯಕ್ರಮ ಮಾಡಿದೆಯಾ, ಇದನ್ನು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ಯಾವ ರೀತಿಯ ಸಹಾಯಗಳು ಬೇಕು ಒಂದು ಒಗ್ಗಟ್ಟಿಂದ ನಾವೆಲ್ಲ ಜಂಟಿಯಾಗಿ ಸೇರಿಕೊಂಡು ಈ ಕೇಂದ್ರವನ್ನು ಅಥವಾ ಈ ಒಂದು ಭಜನಾ ಮಂದಿರ ಬೆಳೆಸ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಮಾಡುವ, ಖಂಡಿತವಾಗಿ ಸಂಪೂರ್ಣವಾಗಿ ಧರ್ಮಸ್ಥಳ ಯೋಜನೆ ಮುಖೇನ ಸಹಕಾರವನ್ನು ಕೊಡುವ ಅಂತೇಳಿ ವಿಶೇಷವಾಗಿ ಭಾಳಷ್ಟು ಪ್ರೀತಿ ಇಟ್ಟು ಧರ್ಮಸ್ಥಳಕ್ಕೆ ಗೌರವ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ, ಆ ಎಲ್ಲ ಟ್ರಸ್ಟಿಯ ಅಧ್ಯಕ್ಷರ ಸದಸ್ಯರುಗಳ ವಿಶೇಷವಾಗಿ ಧರ್ಮಸ್ಥಳ ವತಿಯಿಂದ ನಾನು ಗೌರವವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ಈ ಒಂದು ವಿಶೇಷ ಸಂದರ್ಭದಲ್ಲಿ, ಅಂದರೆ ನಾನು ಯಾಕೆ ವಿಶೇಷ ಸಂದರ್ಭ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ಸ್ಥಾಪನೆ ಆಗ್ತಾ ಇದೆ, ಅದೇ ಸಂದರ್ಭದಲ್ಲಿ ಇಲ್ಲಿ ಪುನರ್ ಪ್ರತಿಷ್ಠಾಪನೆಗೊಳ್ಳುತ್ತಿರುವಂಥ ಶ್ರೀರಾಮ ಲಕ್ಷ್ಮಣ ಸಹಿತ ಸೀತಾರಾಮಾಂಜನೇಯ ಒಂದು ಮಂದಿರದ ಈ ಒಂದು ವಿಶೇಷ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದ ಸಂದರ್ಭವನ್ನು ನಾನು ವಿಶೇಷವಾಗಿ ಉಲ್ಲೇಖಿಸ್ತಾ ಇದ್ದೇನೆ. ಅಂದಿನಿಂದ ಇಂದಿನವರೆಗೂ ನಮ್ಮ ಮಿತ್ರ ರಘುನಾಥ್ ರೈಯವರು ಈ ಒಂದು ವಿಶೇಷವಾದಂಥ ಒಂದು ಶ್ರಮವನ್ನು ವಹಿಸಿ ಅಂದಿನ ದಿನವರೆಗೂ ಕೂಡ ಇದನ್ನೊಂದು ಬೆಳವಣಿಗೆಯಲ್ಲಿ ವಿಶೇಷ ಪಾತ್ರವನ್ನು ವಹಿಸಿದವರು. ಅವರ ಬಗ್ಗೆ 1-2 ಮಾತುಗಳನ್ನು ನಾನು ಹೇಳಲೇಬೇಕಾಗ್ತದೆ. ನೀನು ಬಂದರೆ ನಿನ್ನನ್ನು ಸೇರಿಸಿಕೊಂಡು, ನೀನು ಬಾರದಿದ್ದರೆ ನಿನ್ನನ್ನು ಬಿಟ್ಟಾದರೂ ನಾನು ಈ ಕೆಲಸವನ್ನು ಮಾಡಿಯೇ ಮಾಡ್ತೇನೆ ಅಂತೇಳಿ ಸಂಕಲ್ಪವನ್ನು ಮಾಡಿದವರು ರಘುನಾಥ್ ರೈಯವರು. ಅದರಂತೆ ಅವರು ನಡ್ಕೊಂಡಿದ್ದಾರೆ ಕೂಡ. ಈ ಒಂದು ಕೆಲಸ ಅಷ್ಟು ಏನು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಅವರೊಟ್ಟಿಗೆ ಅಂದಿದ್ದವರು ಇವತ್ತು ಇರದಿರ್ಬೋದು, ಇವತ್ತಿದ್ದವರು ಅಂದು ಅವರೊಟ್ಟಿಗೆ ಇಲ್ಲದಿರ್ಬೋದು. ಆದರೆ ಎಲ್ಲರನ್ನು ಸೇರಿಸಿಕೊಂಡು ಅವರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ವಿಶೇಷವಾದಂಥ ಒಂದು ಸಂತಸವನ್ನು ಪಡ್ತಾ ಇದ್ದೇನೆ. ಇದಕ್ಕಾಗಿ ಅವರನ್ನು ವಿಶೇಷವಾದಂಥ ಒಂದು ಅಭಿನಂದನೆಗಳನ್ನು ಕೂಡ ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಎಣ್ಮೂರಿನ ಈ ಶ್ರೀರಾಮ ಭಜನಾ ಮಂದಿರ ಮುಂದೆ ದಕ್ಷಿಣದ ಅಯೋಧ್ಯೆಯಾಗಿ ಬೆಳಗಲಿ ಅಂತ ಹೇಳಂತ ಹಾರೈಸಿ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸಚಿನ್ ಶರ್ಮಾ, ಯುವಕ. ನಮ್ಮ ಗಣಪಯ್ಯ ಭಟ್ರ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದಾಗಿ ಅವರಿಗೆ ಮಂತ್ರಾಕ್ಷತೆಯನ್ನು ನೀಡಿ ಅವರ ಜವಾಬ್ದಾರಿ ಅವರಿಗೆ ವಹಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಒಂದು ಹೊಸ ಗರ್ಭಗುಡಿಯಲ್ಲಿ ನಿತ್ಯ ಅರ್ಚಕರಾಗಿ ಅವರು ಕೆಲಸ ಮಾಡಲಿಕ್ಕಿದ್ದಾರೆ.
ಗಣಪಯ್ಯ ಭಟ್ರು ಈ ಮಂದಿರ ಪ್ರಾರಂಭದ ಸಂದರ್ಭದಲ್ಲಿ ಇಲ್ಲಿ ಪೂಜೆಗೆ ನಿಯುಕ್ತಿಗೊಂಡವರು. ಆನಂತರ ಈಗ ಒಂದು 5-6 ತಿಂಗಳ ಮೊದಲಿನವರೆಗೂ ಅವರಿಗೆ ನಿತ್ಯ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಸಂಜೆ ಹೊತ್ತಿಗೆ ವಾಪಸ್ ಅವರ ಮನೆಗೆ ತೆರಳ್ತಾ ಇದ್ದರು. ಎತ್ರ ನಾರಿಯಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳ್ತೇವೆ. ಎಲ್ಲಿ ನಾರಿಯರನ್ನ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರಂತೆ. ಜೊತೆಗೆ ಓರ್ವ ಯಶಸ್ಸು ಪುರುಷನ ಹಿಂದೆ ಓರ್ವ ಮಹಿಳೆ ಇರ್ತಾರೆ ಅಂತ ಹೇಳ್ತೇವೆ. ಬಹುಶಃ ಈ ಯಶಸ್ವಿ ಪುರುಷನ ಹಿಂದೆ ಈ ತಾಯಿಯ ಸೇವೆ ಬಹಳಷ್ಟು ವಿರಳವಾದದ್ದು ಅಂತ ಹೇಳ್ಬೋದು. ಬಹುಶಃ ಎಲ್ಲ ಇವರ ಸೇವೆಗೆ ಕೈ ಜೋಡಿಸುವುದರ ಮೂಲಕವಾಗಿ ನಾರಿಯ ಧರ್ಮವನ್ನ ಎತ್ತಿ ತೋರಿಸಿದವರು ಶ್ರೀಮತಿ ಶೋಭಾ ಆರ್ ರೈ. ಅದೇ ರೀತಿಯಾಗಿ ರಘುನಾಥ್ ರೈ ಈ ಕ್ಷೇತ್ರದ ಸಮಸ್ತ ಅಭಿವೃದ್ಧಿಯನ್ನ ಮಾಡಿದವರು. ಬಹುಶಃ ತಾನೇನು ನಿದ್ದೆ ಮಾಡಿದ್ದೇನೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಈ ಒಂದು ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರವಾಗಿ ಸಮಸ್ತವನ್ನೇ ತ್ಯಜಿಸಿದವರು. ಬಹುಶಃ ಹಗಲು ಇರುಳೆನ್ನದೆ ಸತತವಾಗಿ ದುಡಿದವರು ಶ್ರೀ ರಘುನಾಥ್ ರೈ ಅವರ ಮಗಳು ಮತ್ತು ಮಗಳ ಗಂಡ ಇಲ್ಲಿ ಒಟ್ಟಿಗೆ ಸೇರಿದ್ದಾರೆ. ಅವರಿಗೂ ಈ ಶ್ರೀರಾಮ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಅತ್ಯಂತ ಹೆಚ್ಚು ಕಾರ್ಯಕರ್ತರನ್ನ ಜೋಡಿಸುವುದರ ಜೊತೆಗೆ ಸಂಘಟನೆಗೆ ಬಲ ನೀಡಿದವರು ರಘುನಾಥ್ ರೈ. ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ ಈ ದಂಪತಿಗಳು ರಘುನಾಥ್ ರೈ ಹಾಗೂ ಶೋಭಾ ಆರ್ ರೈ. ತಮಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳು. ಒಡಿಯೂರು ಗ್ರಾಮ ವಿಕಾಸ ಯೋಜನೆ 8 ಘಟಕ ಸಮಿತಿಯ ಸದಸ್ಯರು 8 ಘಟಕದ ಸದಸ್ಯರು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಈ ಸ್ಮರಣಿಕೆಯ ಜೊತೆಗೆ ರಾಮ ರಕ್ಷಾ ಸ್ತೋತ್ರವನ್ನು ಕೂಡ ಸ್ತೋತ್ರ ಪುಸ್ತಕವನ್ನು ಸಹ ನೀಡ್ತಾ ಇದ್ದೇವೆ. ರಾಮನ ಆದರ್ಶ ಗುಣಗಳು ತಮ್ಮಲ್ಲಿಯೂ ಸಹ ಮೈಗೂಡಲಿ, ಜೊತೆಗೆ ಧರ್ಮದ ಅಭಿವೃದ್ಧಿಯಾಗಲಿ, ಆ ಮೂಲಕವಾಗಿ ಧರ್ಮವು ರಕ್ಷತೆ ರಕ್ಷಿತಃ ಎನ್ನುವಂತಹ ಮಾತು ನಿಜವಾಗಲಿ ಎನ್ನುವಂತಹ ಆಶಯದೊಂದಿಗೆ ತಮ್ಮನ್ನೂ ಸಹ ಗುರುತಿಸಿ ಗೌರವಿಸ್ತಾ ಇದ್ದೇವೆ.
ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬಾಣಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ